ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನನ್ನ ಚಾನಲಲ್ಲಿ ನೀವು ನೋಡ್ತಿದ್ರೆ ನಾನು ಹೇಳಿದ್ದೆ ಮನೆಯಲ್ಲಿ ಮದುವೆ ಫಂಕ್ಷನ್ಸ್ ಎಲ್ಲ ಆಗ್ತಾ ಉಂಟಂತ. ಸೊ ಎಂಗೇಜ್ಮೆಂಟ್ ವ್ಲಾಗನ್ನು ನಾನು ಆಲ್ರೆಡಿ ಹಾಕಿದ್ದೆ, ನೋಡಿರ್ತೀರ. ಸೊ ಇವತ್ತು ನಡೀತಾ ಇದೆ ಬ್ಯಾಚುಲರ್ಸ್ ಪಾರ್ಟಿ. ಇದು ಬ್ಯಾಚುಲರ್ಸ್ ಪಾರ್ಟಿ ಹೇಳೋದಕ್ಕಿಂತ ಫ್ಯಾಮಿಲಿ ಗೆಟ್ ಟುಗೆದರ್ ಹೇಳ್ಬೋದು. ಯಾಕೆಂದರೆ ಗ್ರೂಮ್ ಆ್ಯಂಡ್ ಬ್ರೈಡ್ ಎರಡೂ ಕಡೆಯ ಫ್ಯಾಮಿಲಿಯವರು, ಕ್ಲೋಸ್ ರಿಲೇಟಿವ್ಸ್ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಇಟ್ಸ್ ಕೈಂಡ್ ಆಫ್ ಅ ಫ್ಯಾಮಿಲಿ ಗೆಟ್ ಟುಗೆದರ್. ತುಂಬಾ ಖುಷಿಯಾಗಿ ದಿನವನ್ನು ಸ್ಪೆಂಡ್ ಮಾಡಿದ್ವಿ ನಾವು. ಕೇಕ್ ಕಟ್ಟಿಂಗಿಂದ ಸ್ಟಾರ್ಟ್ ಆದದ್ದು ತುಂಬಾ ಫನ್ ಆಯಿತು. ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್, ಗೇಮ್ಸ್ ಆಗಿರ್ಬೋದು, ಸ್ಟಾರ್ಟರ್ಸ್, ಫುಡ್ ನಾವೇ ಕುಕ್ ಮಾಡಿದಂಥ ಚಿಕನ್ ತಂದೂರಿ. ವಾವ್, ಅಮೇಝಿಂಗ್ ಡೇ. ಇಡೀ ಪ್ರೋಗ್ರಾಮ್ ಹೇಗಾಯಿತು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ. सोनल हाय. ಇವರ ಪರಿಚಯ ಉಂಟಲ್ಲ, ಅವರದ್ದು ಪರಿಚಯ ಇಲ್ಲ. ಅವರು ನನ್ನ ಹಸ್ಬೆಂಡ್ ನ ದೊಡ್ಡ ಕಸಿನ್. हिंदी में बात कर सकते हैं आप? हाय हेलो, कुछ भी बोलो. ये कबाब का है, ये चिकन खा के हो कैसी भट्टी बच्चे ಇಷ್ಟ ಬೈತೆ ಸಜ್ಜತ. ಏನು ಮತ್ತೆ ವಿಶೇಷ? ಹೇಗಿದ್ದೀರಿ? ಹೇಗೆ ನಡೀತದೆ? ಏನ್ ಗಮ್ಮತ್ ಇವತ್ತು? ಏನ್ ಗಮ್ಮತ್ ಇವತ್ತು? ಅಲ್ಲ, ಎಂತ ಗಮ್ಮತ್ ಇವತ್ತು? ಮಗನದ್ದು ಹಾಗೆ ಹಾಗೆ. ಅದಕ್ಕೆ ನೀವ್ ಯಾಕೆ ಬಂದದ್ದು ಮದುವೆ ಆದವರು? ಬ್ಯಾಚುಲರ್ಸ್ ಅವರನ್ನು ಮದುವೆ ಮಾಡ್ಲಿಕ್ಕೆ ಫ್ಯಾಮಿಲಿ ಗೆಟ್ ಟುಗೆದರ್. ಫ್ಲೇವಿ ಆಂಟಿ ಹಂಗ 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 ನಮ್ಮ ವಿಡಿಯೋವನ್ನು ಮಿಸ್ ಮಾಡ್ದೆ ನೋಡ್ತಾರೆ ನೋಡಿ ಅಲ್ವಾ? ನನ್ನ ಅತ್ತೆಯ ತಂಗಿವರು ನನ್ನ ಒಂದು ವಿಡಿಯೋನ ಮಿಸ್ ಮಾಡಿದ್ ನೋಡ್ತಾರೆ. ಯಾವ ವಿಡಿಯೋ ಯಾವಾಗ ಹಾಕಿದ್ದು, ಯಾವ ಟೈಟಲ್ ಎಲ್ಲ ಅವರಿಗೆ ಗೊತ್ತುಂಟು ಅಲ್ವಾ ಆಂಟಿ? ಹೌದು. ಮತ್ತೆ ಇನ್ನೊಂದಂದ್ರೆ ನಾನು 5,000 ಸಬ್ಸ್ಕ್ರೈಬರ್ ಆಗುವಾಗ ಇವರೇ ಫಸ್ಟ್ ವಿಶ್ ಮಾಡಿದ್ ನನಗೆ. ಅದಕ್ಕೆ ನಾನು ಹಸ್ಬೆಂಡ್ ಅಲ್ಲಿ ಹೇಳಿ ಇವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ತರಿಸಿದ್ದೇನೆ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ಇಲ್ಲಿ ತಂದೂರಿ ಮಾಡ್ಲಿಕ್ಕೆ ನವ ಯುವಕರು ಹರಸಾಹಸ ಪಡ್ತಾ ಇದ್ದಾರೆ. ಹರಸಾಹಸ ಪಡ್ತಿದ್ದಾರೆ. ಇವರ ಟೀಮ್ ಲೀಡರ್ ಇಲ್ಲಿದ್ದಾರೆ. ಇವರಿಗೆ ಫೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತೆ, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಎಲ್ಲ ಸುರಿದವ್ರು ಬೆಂಕಿ ಹಾಕಿದ್ರಿ. ಈಗ ಅದು ಸಾಕಾಗ್ಲಿಲ್ಲ ಅಂತ ವಿಸ್ಕಿಯನ್ನು ಕೂಡ ಹಾಕಿದ್ರು. ಅದೇ ಅದೇ ಅದೇ, ನಂಗೆ ಅಷ್ಟು ಆಲ್ಕೋಹಾಲ್ ಇದೆಲ್ಲ ಅಷ್ಟು ಗೊತ್ತಿಲ್ಲ. ಶಲ್ಲು ಅವರು ಕಟ್ಟಿಯನ್ನು ಕೊಡ್ತಿದ್ದಾರೆ. ಇಲ್ಲಿ ಟಿಕ್ಕ ಮಾಡ್ಲಿಕ್ಕೆ ಮಹೇಶ್ ಬಾಬು ಅವರು ಬಂದಿದ್ದಾರೆ. ಇವರು ಏನೇ ಬರೆಯುತ್ತಾನೆ. ಇವರು ನನ್ನ ಹಸ್ಬೆಂಡ್ ಕಸಿನ್. ಈಸ್ ಫ್ರಮ್ ಬಾಂಬೆ, ಡೆರಿಕ್. Hello. Magid. How are you guys doing? Make sure you like, subscribe. And they say na, okay, hello channel, welcome to my friends. Opposite. Don't cut it, add it. Sure. Bye bye.
ಹಾ ಗಲ್ ಗಲ್ ಕ್ಲಾಪ್ 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 ಜೈ ಅನಿತಾ ಹಾ दोन तो संटेनी लक्कर बाबी लक्कर असा यस ಚಿಕನ್ ಪ್ಲೇಟರ್ ಇದೆಂತ ಇದು ಸರಿ ಇಲ್ಲ ये गाने पाड़ कर डाला अळे सांगले ते ने काढते करपाले अळे स्टार्टिंग अचे ते कोण उगो ಬೆಟ್ಟಲ್ಲ ಈಗ ते करपाले शानू स्टार्टिंग ಬೆಟ್ಟಲ್ಲ ಮುಂದೆ ಮೂವರೆ ಬಂದ ಸ್ಪೆಷಲ್ ಕುಕ್ अने काढ अने काढ हाले ಈ ಚಿಕನ್ ಕಬಾಬ್ ಮಾಡಿಗೆ ತುಂಬಾ ಕಷ್ಟ ಮಾಡಿದ್ದಾರೆ. ಯಾರೆಂದರೆ ಅನಿತಾ ಬಾಯ್ ಮತ್ತೆ ನನ್ನ ಮಗಳು ಸೋನಲ್ ಅವರು ತುಂಬಾ ಕಷ್ಟ ಬಂದು ಈಗ ಕಬಾಬ್ ರೆಡಿ ಆಯಿತು. ತಿನ್ನುವಾಗ ತುಂಬಾ ಟೇಸ್ಟ್ ಉಂಟು. ಈಗ ನಮ್ಮ ಮದುಮಗ ಅವರು ನಮ್ಮ ಟಿಕ್ಕ ಸ್ಟಾಲಿಗೆ ಬಂದು ಟಿಕ್ಕವನ್ನು ಫ್ರೈ ಮಾಡ್ತಿದ್ದಾರೆ. ನಂಬರ್ ಒನ್ ಆಲ್ವೇಸ್. ಸಾಂಗ್ A song dedicated to Sharun. On public demand. बेकी चिकन फ्राई है ये तुझे पीस ये नो सॉरी आई टेक माय वर्ड्स बैक ಡ್ಯಾನ್ಸ್ ಆಗಿ ಲೈವ್ ಸಿಂಗಿಂಗ್ ಆಗಿ ಎಲ್ಲರೂ ಸ್ಟಾರ್ಟರ್ಸ್ ಎಲ್ಲ ತಿಂದು ಸ್ವಲ್ಪ ಗೇಮ್ಸನ್ನೆಲ್ಲ ನಾನು ಕಂಡಕ್ಟ್ ಮಾಡಿದ್ದೆ. ಇದ್ದವರನ್ನೆಲ್ಲರನ್ನ ಎಂಗೇಜ್ ಮಾಡಲಿಕ್ಕೆ ಟ್ರೈ ಮಾಡಿ ಎಲ್ಲರೂ ಎಂಗೇಜ್ ಆಗುವಾಗೆ ಗೇಮ್ಸನ್ನು ಮಾಡಿದ್ವಿ. ನೀವು ನೋಡ್ಬೋದು ಈ ಗೇಮ್ಸ್ ನಿಮಗೆ ಇಷ್ಟ ಆದರೆ ತಿಳಿಸಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. नजदीक नजदीक रख ले ಓಕೆ ಅವರ ಓಕೆ Starting point. ಯಾವ್ದು 3, 2, 1, start. Start. Yes. Sorry, my starting point. Pritam is doing good. Slow करा. Take small steps. Yes.
Ready? I'll start Montana. 8 5 okay? Here we go. 3, 2, 1, start. Come on. ಏನ್ ಸ್ಪೆಷಲ್ ಊಟಕ್ಕೆ? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ವಿತ್ ಟಿಕ್ಕವ. ಹೌದು. ಚಲ್ ಊಟ ಆಯ್ತಾ? ಏನ್ ಸ್ಪೆಷಲ್ ಊಟಕ್ಕೆ? ಪ್ರೀತಮ್ ಬಂದಿದ್ದಾರೆ. ಪ್ರೀತಮ್ ಹಾಯ್. ವಾಟ್ ಸ್ಪೆಷಲ್? ವಾಟ್ ಸ್ಪೆಷಲ್? Biryani. ಬಿರಿಯಾನಿ. Biryani with raita. ಹೌ ವಾಸ್ ಯುವರ್ ಡೇ? Awesome. Busy. ಅವರೊಂದು ಗೇಮ್ ಅಲ್ಲಿ ವಿನ್ ಆದ್ರಲ್ಲ. ಭಯಂಕರ ಅಲ್ಲ? ಎಂತ ಅಂತ ಅಲ್ಲ, ಇವರು ಸೋತ್ರು ಆಯ್ತಾ ಅಲ್ಲ. ಸರುಣ್ ಕ್ಲಿಯಾನ್ ಹಾಯ್, ಸೇ ಹಾಯ್ ಟು ಮೈ ವ್ಲಾಗ್. ನನಗೆ ಸುಸ್ತಾಯಿತು ಪಾಪ. ಪಾರ್ಟಿ ಎಲ್ಲ ಆಗಿ ಮನೆಗೆ ಹೊರಟದ್ದು ನಾವೀಗ. ಹೇಗಿತ್ತು ದಿನ? ಖುಷಿ ಆಯ್ತಾ? ಅಲ್ಲ, ಆಚೆಯಿಂದ ಆಚೆಗೆ ಟ್ರಾವೆಲ್ ಮಾಡೋದಾಯ್ತು ನಮ್ದು. ಸ್ವಲ್ಪ ಶಾಪಿಂಗ್ ಇತ್ತು, ಅದೆಲ್ಲ ಮುಗಿಸಿ ಹಬ್ಬ ಎಷ್ಟೊತ್ತಾಯ್ತು. ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನಷ್ಟು ಫ್ಯಾಮಿಲಿ ವೆಡ್ಡಿಂಗ್ ಕಾಂಟೆಂಟ್ ಜೊತೆಗೆ. ಅಲ್ಲಿ ತನಕ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಬಾಯ್ ಬಾಯ್.